ಮಂಗಳೂರಿನ ಕೊಡಿಯಲ್ಬಾಯ್ಲ್ನಲ್ಲಿರುವ ಸೆಂಟ್ ಅಲೋಷಿಯಸ್ ಗೋನ್ಜಾಂಗ ಸ್ಕೂಲ್ನಲ್ಲಿ ಎಐಸಿಎಸ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಸೂಪರ್ ಹೂಪರ್ಸ್ 2019 ಇದರ ಸಮಾರೋಪ ಸಮಾರಂಭವು ಗೋನ್ಜಾಂಗ ಸ್ಟೇಡಿಯಂನಲ್ಲಿ ನಡೆಯಿತು. ಸೆಂಟ್ ಅಲೋಷಿಯಸ್ ಗೋನ್ಜಾಂಗ ಸ್ಕೂಲ್ನ ಸ್ಟೇಡಿಯಂನಲ್ಲಿ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಸಮಾರೋಪ ಕಂಡಿತು. ಟೂರ್ನಮೆಂಟ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೆಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ಫಾದರ್ ಕ್ಲಿಫರ್ಡ್ ಸಿಕ್ವೆರಾ ಎಸ್ಜೆ ಅವರು ವಿಜೇತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. Competition in itself is a factor which teaches us many lessons. It is important to compete with oneself in order to improve, but competing with others, with other schools and colleges, builds loyalty to one's own team. ಇದೇ ವೇಳೆ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ನ ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಸೆಂಟ್ ಅಲೋಷಿಯಸ್ ಗೋನ್ಜಾಂಗ ಸ್ಕೂಲ್ನ ಪ್ರಿನ್ಸಿಪಾಲ್ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಎಸ್ಜೆ ಅವರು ವಹಿಸಿದ್ರು. ಈ ಸಂದರ್ಭ ವೈಸ್ ಪ್ರಿನ್ಸಿಪಾಲ್ ಜೆಸಿಂತಾ ಡಿಕೋಸ್ತಾ, ಕನ್ವೀನರ್ ಅವಿನಾಶ್ ಎಸ್ಕೆ, ಆಗ್ನೆಸ್ ಸಲ್ಟಾನಾ, ಡಾಕ್ಟರ್ ಜಾನ್ ಪಿಂಟೋ, ವೀರೇಂದ್ರ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.